ಪೊಣ್ಣನ ಚಿತ್ರಹಿಂಸದ ವಿರುದ್ಧ ಹೋರಾಟಗೂ ಮೀಟೂ ಅಭಿಯಾನ ಬಲ ಕೊಡ್ತುಂಡು. ಅರ್ಜುನ್ ಸರ್ಜೆ ಸಜ್ಜನೆ ವಾ ಪೊಣ್ಣಗ್ಲ ಸಮಸ್ಯೆ ಆಯರಬಲ್ಲಿ ಅಂಚನೆ ವಾ ಆಣಗ್ಲ ಅನ್ಯಾಯ ಆಯರಬಲ್ಲಿಂದು ವಾಣಿಜ್ಯ ಮಂಡಳಿ ತೀರ್ಮಾನದ ತೊಡಡೊಂದು ಮಂತ್ರಿ ಡಾಕ್ಟರ್ ಜಯಮಾಲ ಬೈಂದೂರುಡು ಪಂತೇರು. ಒಡಿಪು ಜಿಲ್ಲಾ ಜವಾಬ್ದಾರಿಕೆತ ಮಂತ್ರಿ ಡಾಕ್ಟರ್ ಜಯಮಾಲ ಬೈಂದೂರುಡು ಸುದ್ದಿಗಾರರ ಪಾತಿರ್ದು ಪೊಯ್ಯ ಸಮಸ್ಯೆ ಪರಿಹಾರಗೂ ಸರ್ವೇರನಲ ಸಹಕಾರ ಅಗತ್ಯ, ಜನಕ್ಲಿಗೂ ಪೊಯ್ಯ ಕೊರ್ಪುನವು ಎಂಕ್ಲನ ಮುಖ್ಯ ಕರ್ತವ್ಯ ಅಂತ ಪಂಡ್ಯರು. ಮೀಟೂ ಅಭಿಯಾನದ ಬಗೆಟ್ ಜಯಮಾಲ ಪಾತಿರ್ದು ಮೀಟೂ ಅಭಿಯಾನ ಪೊಣ್ಣನ್ ಏಲಂ ಪಾಡ್ನ ಅಭಿಯಾನ ಒಂದೇ ಪೊಣ್ಣಗ ರಕ್ಷಣೆ ಕೊರಡೊಂದು ಆಣನ್ ದೂರ್ನವಲ ತಪ್ಪು ಪೊಣ್ಣಗ ಚಿತ್ರಹಿಂಸೆ ಕೊರ್ಪುನ ವಿರುದ್ಧ ಸ್ವರ ಲಕ್ಕಾವ್ನಿಕ್ ಮೀಟೂ ಅಭಿಯಾನದ್ದು ಬಲವೇದನ ಪಂಡ್ಯರು. ಸಮಸ್ಯೆ ಪರಿಹಾರ ಆಗೋದಕ್ಕೆ ಎಲ್ಲರೂ ಸಹಕರಿಸಬೇಕಾಗುತ್ತೆ. ಸಮಸ್ಯೆ ಒಬ್ಬರಿಂದ ಇದು ಪರಿಹಾರ ಆಗೋದಲ್ಲ. ಈಗ ಇಲ್ಲಿರ್ತಕ್ಕಂಥ ಉಡುಪಿಯಲ್ಲಿ ಇರ್ತಕ್ಕಂಥದ್ದನ್ನ ಮರಳನ್ನ ಉಪ್ಪು ನೀರಿನಿಂದ ತೆಗೆಯೋದನ್ನ ತೆಗೀರಿ ಅಂತ ಹೇಳಿದಾಗ ನಮಗೆ 68 ಜನಕ್ಕೆ ಕೊಡೋದು ಸಾಲೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಹಕರಿಸಬೇಕಾಗತ್ತೆ. ಎಲ್ಲರೂ ಒಟ್ಟಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಅವರೇ ಒಮ್ಮತದ ನಮ್ಗೆ ಟೆಂಡರ್ ಕರೆಯುವವರೆಗೂ ನಾವು ಕಾಯ್ತೀವಿ ಅಂತ ಹೇಳ್ತಿದ್ದಾರೆ. ಅಂಡ್ ಅವರು ಹೋರಾಟಕ್ಕೆ ನಿಂತಿದ್ದಾರೆ. ಬಟ್ ಈಗ ಅವ್ರಿಗೂ ಕೂಡ ಕಾನೂನು ಇದೆ, ಕಾನೂನನ್ನ ಪಾಲನೆ ಮಾಡ್ಬೇಕಾದ್ರೆ ಒಂಚೂರು ಟೈಮ್ ಬೇಕಲ್ಲ. ಸಿನಿಮಾ ರಂಗದ ಬಗೆಟ್ ಪನ್ಪನೆಂದಾಂಡ ಎಂಕ್ಲನ ಕಾಲ ಬಂಗಾರ ಕಾಲ 45 ವರ್ಷಡು 75 ಸಿನಿಮಾ ಮಲ್ತದೆ. ಒಂಜಿ ಕೈಪೆಯನ್ನ ಬದುಕಡು ನಡೆತದಜ್ಜಿ ಅರ್ಜುನ್ ಸರ್ಜೆ ಸಜ್ಜನ ಜವನೆ ವಾಣಿಜ್ಯ ಮಂಡಳಿ ಗುರ್ಕಾರ್ಯರು ಚಿನ್ನೇಗೌಡರು ಈ ಬಗೆಟ್ ಸಭೆಲೆ ಇದ್ದರು. ವಾ ಪೊಣ್ಣಗ್ಲ ಸಮಸ್ಯೆ ಆಯರಬಲ್ಲಿ ವಾ ಆಣಗ್ಲ ಅನ್ಯಾಯ ಆಯರಬಲ್ಲಿ ಮಂಡಳಿ ಸರಿಯಾಯಿನ ತೀರ್ಮಾನ ದೆತೊ ನಡೆದು ಡಾಕ್ಟರ್ ಜಯಮಾಲ ಪಂಡ್ಯರು. ಹೆಣ್ಣು ಮಕ್ಕಳಿಗೆ ಇದರಲ್ಲಿ ಇದು ಮೀಟು ಅನ್ನುವಂಥದ್ದು ಒಂದು ಹೊಸ ಅಭಿಯಾನ. ಈ ಹೊಸ ಅಭಿಯಾನದಲ್ಲಿ ಹೆಣ್ಣಿಗೆ ಎಷ್ಟು ನ್ಯಾಯ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೆಣ್ಣನ್ನ ಹರಾಜಿಗೆ ಹಾಕುವಂತ ಕೆಲಸ ಯಾರು ಮಾಡಬಾರ್ದು. ಹೆಣ್ಣು ಮುಕ್ತವಾಗಿ ಬಂದಾಗ ಈ ಸಮಾಜ ಯಾವತ್ತೂ ಕೂಡ ಹೆಣ್ಣಿನ ಬಗ್ಗೆ ಹೇಳುವಂಥದ್ದೇನೆಂದ್ರೆ ಅವಳು ಅಂಥವಳು, ಅವಳು ಹೀಗೆ ಹೇಳಿದ್ದಾಳೆ ಅಂತ ಹೇಳುತ್ತೆ. ಆದರೆ ಅಂಥ ಕೆಲಸಗಳು ಆಗದೇ ಇದ್ದಂಗೆ ನೋಡಬೇಕು. ಈ ಡೌರಿ ಕೇಸಲ್ಲಿ ಯಾರಾದರೂ ಹೋದರೆ, ಹೆಣ್ಣು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಅತ್ತೆ ನಾತಿ ಎಲ್ಲರನ್ನೂ ಕೂಡ ಗಂಡನಿಂದ ಹಿಡಿದು ಅತ್ತೆಯಿಂದ ಹಿಡಿದು ನಾತಿಯಿಂದ ಹಿಡಿದು ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತ ಒಂದು ಪರಿಸ್ಥಿತಿಯನ್ನ ಅನುಭವಿಸ್ತು ನಮ್ಮ ಸಮಾಜ. ಆದ್ರೆ ಈಗ ಆ ಕೇಸನ್ನೇ ಬದಲಾವಣೆ ಮಾಡ್ತು. ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ತರದೊಂದು ಸಂದರ್ಭ ಬಂದಾಗ ಈ ಹೊಸ ಕಾನೂನನ್ನ ಕೋರ್ಟ್ ಬದಲಾವಣೆ ಮಾಡುತ್ತೆ. ಅದು ಸಾಕ್ಷಿ ಆಗುವವರೆಗೂ, ಸತ್ಯ ಅಂತ ಪ್ರೂವ್ ಆಗುವವರೆಗೂ ಯಾರನ್ನೂ ಅರೆಸ್ಟ್ ಮಾಡೋ ಹಾಗಿಲ್ಲ ಅಂತ ಬಹುಶಃ ನನಗನ್ಸುತ್ತೆ ಈ ಮಾತು ಅನ್ವಯ ಆಗುತ್ತೆ.